ಬಲ್ಕಿಸ್ ಬೇಬಿ ಅವರಿಗೆ 9 ಮಕ್ಕಳು, ಅವರಲ್ಲಿ 6 ಹೆಣ್ಣು ಮಕ್ಕಳು. ಬೀಡಿ ಕಟ್ಟಿ ತುಂಬಾ ಕಷ್ಟದಿಂದ ಮಕ್ಕಳನ್ನು ಬೆಳೆಸಿದ್ದಾರೆ. ಆದ್ರೆ ಕಳೆದ 6 ತಿಂಗಳ ಹಿಂದೆ ಊರಿನವರಿಗೆಲ್ಲ ಕುಡಿಯುವ ನೀರಿನ ಉಪಯೋಗಕ್ಕೆಂದು ಸೌಕೂರು ಏತ ನೀರಾವರಿಯ ಕಾಮಗಾರಿಗೆ ಚಾಲನೆ ದೊರೆತಿತು. ಈ ಯೋಜನೆಯಿಂದ ಬಳಲಿದ್ದು ಮಾತ್ರ ಬಲ್ಕಿಸ್ ಬೇಬಿ ಕುಟುಂಬ. ಸ್ವಂತ ಮನೆಯಲ್ಲಿ ವಾಸವಿದ್ದ ಅವರಿಗೆ ಸರ್ಕಾರದ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಭೇಟಿ ಮಾಡಿ, ನೀವು ತಕ್ಷಣ ಮನೆಯನ್ನು ಖಾಲಿ ಮಾಡಬೇಕು, ಇಲ್ಲಿ ದೊಡ್ಡ ದೊಡ್ಡ ಜನರೇಟರ್ ಮತ್ತು 33 ಏಗಿ ಹೈಟೆನ್ಷನ್ ವೈರ್ ಮನೆಯ ಹತ್ತಿರ ಹಾದು ಹೋಗಲಿದ್ದು ನಿಮಗೆ ತುಂಬಾ ತೊಂದರೆಯಾಗಲಿದೆ ಎಂದು ನಿಮಗೆ ಬೇರೆ ಸ್ಥಳದಲ್ಲಿ ಮನೆ ನೀಡುವುದಾಗಿ ನಂಬಿಸಿ ಒಕ್ಕಲೆಬ್ಬಿಸಿದ್ರು. ಆದರೆ 3 ತಿಂಗಳಿಂದ ಬಾಡಿಗೆ ಮನೆಯಲ್ಲಿದ್ದು ಅಲ್ಲಿನ ಕರೆಂಟ್ ಬಿಲ್, ಮನೆ ಬಾಡಿಗೆ ಯಾವುದನ್ನು ನೀಡದೆ ಮೋಸ ಮಾಡಿದ್ದಾರೆ ಎಂದು ಮುದಿ ಜೀವ ಕಣ್ಣೀರು ಹಾಕುತ್ತಿದ್ದಾರೆ. ಇದಿಷ್ಟೇ ಬವಣೆ ಅಲ್ಲ, ಈಗಾಗಲೇ ಇಲ್ಲಿನ ಧೂಳು ಮತ್ತು ಶಬ್ದ ಮಾಲಿನ್ಯದಿಂದ ಶ್ವಾಸಕೋಶ ಮತ್ತು ಹಾರ್ಟ್ ತೊಂದರೆಯಿಂದ 5-6 ಬಾರಿ ಉಡುಪಿ, ಕುಂದಾಪುರ ಆಸ್ಪತ್ರೆಯಲ್ಲಿ ದಾಖಲಾಗಿ ಸುಮಾರು 4 ಲಕ್ಷ ಖರ್ಚು ಮಾಡಿದ್ದಾರೆ. ಈ ಕ್ಷಣ ಮನೆ ಖಾಲಿ ಮಾಡಿ ಎಂದರೆ ಹೇಗೆ ಎಂದು ಪ್ರಶ್ನಿಸಿದ್ದು, ಅದಕ್ಕೆಲ್ಲ ಭರವಸೆಗಳ ಸುರಿಮಳೆ ಬಿಟ್ಟರೆ ಬೇರೇನೂ ಸಿಕ್ಕಿಲ್ಲ. ಈ ಬಗ್ಗೆ ಬಲ್ಕಿಸ್ ಬೇಬಿನೇ ಹೇಳಿದ್ದಾರೆ, ಕೇಳಿ. ರೆಕಾರ್ಡ್ ಅಂತ ಹೇಳಿದ್ರೆ ಎಲ್ಲ ಈಗ ಊಟ ಮಾತಾಡ್ತೀವಿ. ಇವ್ರ ಕೆಲಸ ಎಲ್ಲ ಆಯ್ತಲ್ಲ, ಊಟ ಅಲ್ಲ. ನಾವು ಅವರು ಮನೆ ಕೊಡ್ಲಿಕ್ಕೆ ಅಂದ್ರೆ ನಾವು ಕೊಡ್ಲಿಲ್ಲ, ನಾವು ಕೊಟ್ಟು ನಾವು ಹೋದ್ರೆ ಅದು ಇದ್ರೆ ಅವ್ರು ಅಂದ್ರೆ ಇಲ್ಲೇ ಸುಡಬೇಕು. ಇದು ಸೌಕೂರು ಏತ ನೀರಾವರಿ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವಂಥ ಒಂದು ಸರ್ಕಾರಿ ಯೋಜನೆ ಇದು ಇವರು ಮನೆ, ನಮ್ಮ ಅನ್ಯಾಯಕ್ಕೊಳಗಾದವ್ರ ಮನೆ. ಬಹುಶಃ ಗುಲ್ವಾಡಿ ಡ್ಯಾಮ್ ಆಗಿ ಈ ಡ್ಯಾಮ್ ಆಗಿ ಹೆಚ್ಚು ಕಡಿಮೆ 13ರಿಂದ 14 ವರ್ಷ ಆಗಿದೆ. ಬಹುಶಃ ಈ ಡ್ಯಾಮ್ ಯಾಕಾಗಿದೆ ಮತ್ತು ಯಾವ ಕಾರಣಕ್ಕಾಗಿದೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಮೊದಲನೇದಾಗಿ ಇದು ಉದ್ಘಾಟನೆ ಆಗಲಿಲ್ಲ. ಇನ್ನು ಗುಲ್ವಾಡಿ ಸೌಕೂರು ಏತ ನೀರಾವರಿ ಯೋಜನೆ ಕಡೆಯಿಂದ ಇಂಥದ್ದೆಲ್ಲ ಆಗುವಂಥದ್ದು ವ್ಯವಸ್ಥೆಗಳು. ಈ ವ್ಯವಸ್ಥೆಯಿಂದ ಇಡೀ ಗುಲ್ವಾಡಿ ರಸ್ತೆಯಿಂದ ಮತ್ತು ಪ್ರತಿಯೊಂದನ್ನು ಹಾಳಾಗ್ತದೆ. ಈ ವ್ಯವಸ್ಥೆ ಮತ್ತು ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ಅಭಿಪ್ರಾಯ ನಾವು ವ್ಯಕ್ತಪಡಿಸೋದಿಲ್ಲ. ಅದು ಯಾರು ಒಳ್ಳೆಯದಾಗೋದಿದ್ರೆ ಖಂಡಿತವಾಗಿ ಒಳ್ಳೆಯದೇ. ಆದರೆ ನಾವು ಹೇಳುವಂಥದ್ದು, ಈ ಮನೆಯವರಿದ್ದು ಈ ಮನೆ ಹೆಂಗಸು 55 ವರ್ಷದಿಂದ ಅವರು ಹೆಚ್ಚು ಕಡಿಮೆ ಒಂದು 70 ವರ್ಷಗಳಿಂದ ಇಲ್ಲೇ ಇದ್ದಾರೆ. ಇಲ್ಲೇ ಇದೇ ಜಾಗದಲ್ಲಿರುವಂಥದ್ದು. ಹೆಚ್ಚು ಕಡಿಮೆ 7-8 ಹೆಣ್ಣು ಮಕ್ಕಳಿದ್ದಾರೆ ಮತ್ತು ದುಡಿಯುವಂಥ ಮಕ್ಕಳು ಚಿಕ್ಕವರಿದ್ದಾರೆ ಅಷ್ಟೇ. ಯಾರು ದುಡಿಯೋ ಕೈಗಳಿಲ್ಲ. ಅವರು ಬೀಡಿ ಕಟ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. 7-8 ತಾರೀಕೆ ನಡೀತಾ ಇತ್ತು ನಿನ್ನೆ ರಾತ್ರಿ. ಹಾಗಾಗಿ ಅವರು ಶಬ್ದ ತುಂಬ ಜಾಸ್ತಿ ಶಬ್ದ ಆಗೋದ್ರಿಂದ ಅವರು ಅದನ್ನು ಕೆಲಸನ ನಿಲ್ಲಿಸಿ ಅಂತ ಹೇಳಿದರೆ ಕೇಳಲಿಲ್ಲ. ಹಾಗಾಗಿ ನಾವು ಮತ್ತೆ ಕೂಡ ಅವ್ರ ಹತ್ರ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಕಳೆದ 1 ತಿಂಗಳ ಹಿಂದೆ ನಮ್ಮ ಈ ಜಾಗ ಪ್ರಶಾಂತ್ ತೋಳಾರ್ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುದೇಶ್ ಕುಮಾರ್ ಶೆಟ್ಟು ಮತ್ತು ಕೆಲವು ನಮ್ಮ ಸ್ಥಳೀಯ ಮೆಂಬರ್ಗಳು DC ಹತ್ರ ಹೋಗಿದ್ದಾರೆ. ಅವರು ಹೇಳಿದ್ದಾರೆ, ಈ ಮನೆಯವರಿಗೆ ತೊಂದರೆ ಆಗುವುದಿದ್ರೆ ಯಾವುದೇ ಕೆಲಸಗಳನ್ನ ನೀವು ಮಾಡಬೇಡಿ, ಕೆಲಸ ನಿಲ್ಲಿಸಿ ಅಂತ ಹೇಳಿದ್ದಾರೆ. DC ಅವರು ನಮ್ಮ ಅಧ್ಯಕ್ಷರ ಮುಖಾಂತರ ಹೇಳಿದ್ದಾರೆ. ಮುದಿ ಜೀವವೊಂದು ಹೀಗೆ ಕಣ್ಣೀರು ಹಾಕ್ತಾ ಇದ್ರೆ ಯಾರ ಮನಸ್ಸು ಕರಗಲ್ಲ ಹೇಳಿ. ಇನ್ನಾದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇವರ ನೋವಿಗೆ ಕಿವಿಯಾಗಿ ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡಬೇಕು ಎಂಬುದು ನಮ್ಮ ಆಶಯ. ರಾಜೇಶ್ ಕುಂದಾಪುರ, ಸ್ಪಂದನ ಟಿವಿ.